ಕೊನೆಗೂ ರಾಜ್ಯ ಸರ್ಕಾರ ಆ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿದೆ. ಅಂದ್ರೆ ಉಳಿದ 3 ದಕ್ಷಿಣದ ರಾಜ್ಯಗಳು ಮೊದಲೇ ಘೋಷಣೆ ಮಾಡಿ ಆಗಿತ್ತು. ಯಾವ ರೀತಿಯಲ್ಲಿ ಉಳಿದ ಸರ್ಕಾರಗಳು ಪ್ಯಾಕೇಜ್ಗಳನ್ನು ಕೊಟ್ಟಿದ್ದಾವೆಯೋ ಆ ಯಾವ ರೀತಿಯ ಪ್ಯಾಕೇಜ್ಗಳು ಕೂಡ ಇಲ್ಲಿ ಸ್ವಲ್ಪ ಬಹಳ ಭಿನ್ನವಾಗಿದೆ ಅಂತ ಅನ್ನುವಂಥದ್ದು. ನಾನು ಮೊದಲೇ ಹೇಳಿದ್ದೆ, ಇದನ್ನ ಸಾಮುದಾಯಿಕವಾಗಿ ಅಥವಾ ರೊತ್ತಿಗನುಗುಣವಾಗಿ ವಿಂಗಡಿಸಿ ಕೊಟ್ಟಾಗ ಅದು ಯಾರಿಗೆ ಎಷ್ಟು ರೀತಿಯಲ್ಲಿ ಸಿಕ್ಕಿದೆ, ಅದು ಸಿಗುತ್ತತೆಯೋ ಅನ್ನುವುದರ ಬಗ್ಗೆ ಕೂಡ ಸ್ಪಷ್ಟವಾದಂತ ನಿಲುವುಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಎಲ್ಲೋ ಒಂದು ಈ ಪ್ಯಾಕೇಜ್ ಅನ್ನ ನಾವು ಕಾಟಾಚಾರದ ಪ್ಯಾಕೇಜ್ ಅಂತ ಯಾಕೆ ಹೇಳಬಾರದು? ಯಾಕಂದ್ರೆ ಆ ರೀತಿ ಆಗಿದೆ ನೋಡಿ. ಒಂದೊಂದಾಗಿ ನಾನು ಇಡ್ತಾ ಹೋಗ್ತಾ ಇದ್ದೇನೆ. ಮೊದಲನೇದಾಗಿ ನಾವು ಕಟ್ಟಡ ಕಾರ್ಮಿಕರಿಗೆ ಏನು ಸರ್ಕಾರ ಪ್ರತಿಯೊಬ್ಬ ಕಟ್ಟಡ ಕಾರ್ಮಿಕನಿಗೂ 3,000 ಅಕೌಂಟಿಗೆ ಒಟ್ಟು 494 ಕೋಟಿ ರೂಪಾಯಿಯನ್ನ ಸರ್ಕಾರ ಕಟ್ಟಡ ಕಾರ್ಮಿಕರಿಗೆ ನೀಡುತ್ತಾ ಇದೆ. ಅದು ಇದು ಎಲ್ಲಿಯ ದುಡ್ಡು, ಯಾರ ದುಡ್ಡು ಅಂತನ್ನುವಂಥದ್ದು, ಇದರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮಸ್ಕಾರ ರವಿಚಂದ್ರ ಅವರಿಗೆ. ಸರ್, ಈಗ ಸರ್ಕಾರ ಈಗ ಬಿಡುಗಡೆ ಮಾಡಿರುವಂತದ್ದು ಪ್ರತಿಯೊಬ್ಬ ಕಟ್ಟಡ ಕಾರ್ಮಿಕರಿಗೆ ತಲಾ 3,000 ಅಂದ್ರೆ ಒಟ್ಟು 494 ಕೋಟಿ ರೂಪಾಯಿನ ಅದು ಇಟ್ಟಿದೆ. ಅದರ ಈ ಮೂಲಕವಾಗಿ ಸುಮಾರು 16,03,000 ಕಟ್ಟಡ ಕಾರ್ಮಿಕರಿಗೆ ಆ ಸರ್ಕಾರ ಘೋಷಣೆ ಮಾಡಿರುವಂತದ್ದು. ಹೌದು, ಇದು ಈಗ ಯಾರ ದುಡ್ಡು ಸರ್? ಇದು ಆಕ್ಚುಲಿ ಇದು ಸರ್ಕಾರದ ಬೊಕ್ಕಸದಿಂದ ಕೊಡ್ತಾ ಇದೆಯಾ, ಎಲ್ಲಿಂದ? ಸರ್, ಇದು ನಿಜವಾಗಿ ಇದು ಸರ್ಕಾರದ ಬೊಕ್ಕಸದಿಂದ ಅಲ್ಲ. ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲೇ ಕಳೆದ 13 ವರ್ಷಗಳಿಂದ 9,000 ರೂಪಾಯಿ ಸಂಗ್ರಹ ಆಗಿದೆ. ಸೆಸ್ 9,000 ಕೋಟಿ ರೂಪಾಯಿ. ಸರಿ, ಅದರ ಮೂಲಕನೇ ಈ ಹಣವನ್ನು ಕೊಡ್ತಾ ಇದ್ದಾರೆ ಕಟ್ಟಡ ಕಾರ್ಮಿಕರಿಗೆ 3,000 ಆಗಿ. ಈಗ ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ 9,000 ಕೋಟಿ ರೂಪಾಯಿ ಇದೆ ಅಂತ ಹೇಳಿದ್ರಿ. ಸಂಗ್ರಹ ಆಗಿದೆ. ಸರಿ, ಅದು ಯಾರ ಹಣ? ಅದು ಒಂದು ಸೈಡ್ ನಾವು ಕಟ್ಟಡ ಕಾರ್ಮಿಕರು ಪ್ರತಿ ತಿಂಗಳು ವಂತಿಗೆ ಕಟ್ತಾ ಇದ್ದೇವೆ. ಎಷ್ಟು ಕಟ್ಲಿಕ್ಕೆ ಒಬ್ಬರಿಗೆ? ಅದು ಇವಾಗ 2021ರಲ್ಲಿ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ, ವಂತಿಗೆ ಬೇಡ ಅಂತ ಹೇಳಿದ್ದಾರೆ. 2007ರಿಂದ 2020ರ ತನಕ ಪ್ರತಿ ಕಟ್ಟಡ ಕಾರ್ಮಿಕರು, ನೋಂದಾಯಿತ ಕಟ್ಟಡ ಕಾರ್ಮಿಕರು ಆರಂಭದಲ್ಲಿ ಒಂದು ವರ್ಷಕ್ಕೆ 120 ರೂಪಾಯಿ ಇತ್ತು. ಅಂದ್ರೆ ಒಂದು 4-5 ವರ್ಷ. ಅದರ ನಂತರ ಅದು ಕಡಿಮೆ ಆಗಿ ಲಾಸ್ಟ್ 25 ರೂಪಾಯಿ ಇತ್ತು. ಇವಾಗ ಅದನ್ನು ಕೂಡ ಬೇಡ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಅಲ್ಲಿ ಸ್ಟೆಪ್ಸ್ ಅಂದ್ರೆ ಒಂದು ಬಿಲ್ಡಿಂಗ್ ಗೆ ಲೈಸೆನ್ಸ್ ಆಗುವಾಗ 1% ಹೋಗುತ್ತೆ. ಅದರ ನಂತರ ಕಟ್ಟಡ ಕಾರ್ಮಿಕರು ಕೂಡ ಒಂದು ಪಾಲನ್ನು 1 ರೂಪಾಯಿದಲ್ಲಿ ಪ್ರತಿ ತಿಂಗಳು ಕಟ್ತಿದ್ರು. ಕಳೆದ ಬಾರಿ ಎಷ್ಟು ಕೊಟ್ಟಿತ್ತು ಸರ್ಕಾರ, ಯಾರಿಗೆಲ್ಲ ತಲುಪಿತು? ಕಳೆದ ಬಾರಿ 5,000 ರೂಪಾಯಿಗೆ ಅವರು ಕೊಟ್ಟಿದ್ದಾರೆ. ಒಟ್ಟು 15 ಲಕ್ಷ ಮಂದಿಗೆ ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಅದಕ್ಕೂ ಇನ್ನೂ ಕೂಡ 1,20,000 ಜನಕ್ಕೆ ಬಾಕಿ ಉಂಟು ಕಳೆದ ಬಾರಿದು. 1,20,000 ಮಂದಿಗೆ ಇನ್ನೂ ಕೂಡ ಬಂದಿಲ್ಲ. ಕಳೆದ ವರ್ಷದ್ದೇ 5,000 ರೂಪಾಯಿ ಇನ್ನೂ ಕೂಡ ಬಂದಿಲ್ಲ. ಕಾರ್ಮಿಕರೇ ಹಾಕಿದಂತ ದುಡ್ಡನ್ನ ಕಾರ್ಮಿಕರಿಗೆ ಮತ್ತೆ ಕೊಡುವಂತದ್ದು.